ಪವಿತ್ರ ಹಜ್ ಯಾತ್ರೆ ತೆರಳಿರುವ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಹಾಗೂ ದರ್ಗಾ ಸಮಿತಿ ವತಿಯಿಂದ ಕೇಂದ್ರ ಜುಮಾ ಮಸೀದಿಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು, ಹಜ್ಗೆ ತೆರಳಬೇಕು ಎಂಬ ಉದ್ದೇಶ ಎಲ್ಲರಲ್ಲೇ ಇರುತ್ತದೆ. ನಾನು ನನ್ನ ತಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಉಳ್ಳಾಲ ದರ್ಗಕ್ಕೆ ಬರುತ್ತಿದ್ದೆ. ನನಗೆ ಇಷ್ಟು ದೊಡ್ಡ ಹುದ್ದೆ ಸಿಗಲು ಒಂದೆಡೆ ದರ್ಗಾ ಕೂಡ ಕಾರಣ ಎಂದು ಹೇಳಿದರು. ನಾವು ಕಣ್ಣು ಮುಚ್ಚುವ ಮುಂಚೆ ಪವಿತ್ರವಾದ ಹಜ್ ಯಾತ್ರೆಗೆ ಒಮ್ಮೆಯಾಗಿ ಹೋಗಿ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಈ ಕನಸು ನನಸು ಮಾಡಲಿಕ್ಕೆ ಅದು ನಾವು ಎಷ್ಟೇ ಅಧಿಕಾರಿ ಇದ್ದರೂ ಕೂಡ, ಎಷ್ಟೇ ಅನುಕೂಲಸ್ಥರಿದ್ದರೂ ಕೂಡ, ಎಷ್ಟೇ ಶ್ರೀಮಂತರಾದರೂ ಕೂಡ ನಮಗೆಲ್ಲರಿಗೂ ಅಲ್ಲಿಗೆ ಮುಟ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಅತ್ಯಂತ ನಿರ್ಗತಿಕರು, ಅತ್ಯಂತ ಕಷ್ಟದಲ್ಲಿದ್ದವರು, ಅತ್ಯಂತ ಹುಷಾರಿಲ್ಲದವರು ಕೂಡ ಆ ಪವಿತ್ರವಾದ ಯಾತ್ರೆಗೆ ಅಲ್ಲಿ ಹೋಗಿ ಮುಟ್ತಾರೆ. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಅಲ್ಲಾಹ್ ತಾಲ ಕರೀತಾರ, ನಾವಲ್ಲಿ ಹೋಗಿ ಮುಟ್ಟುವಂಥ ವಿಚಾರ ಇವತ್ತು ಆಗಬೇಕು. ಆ ಒಂದು ಕರೆ ಇವತ್ತು ನನಗೆ ಈ ವರ್ಷ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷಕರಾಗಿದ್ದೇನೆ. ನನಗೆ ಒಂದು ನಾವಿವತ್ತು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಬಹುಶಃ ನಾವೆಲ್ಲ ಸೇರಿ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಹಜ್ಗೆ ತೆರಳಲಿರುವ ಸ್ಪೀಕರ್ ಯುಟಿ ಖಾದರ್ ಅವರ ಸಹೋದರ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಅಧ್ಯಕ್ಷ ಯುಟಿ ಇಫ್ತಿಕರ್ ಅವರನ್ನ ದರ್ಗಾ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ದರ್ಗಾ ಅಧ್ಯಕ್ಷ ಹನೀಫ್ ಹಾಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕೇಂದ್ರ ಜುಮಾ ಮಸೀದಿ ಖತೀಬ್ ಹಾಫಿಜ್ ಅಬ್ದುಲ್ ಮಜೀದ್ ಪಾಳಿಲಿ ಕಾಮಿಲ್ ಸಕಾಪಿ ದುವಾ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಪಿ, ಕಾರ್ಯದರ್ಶಿ ಮುಸ್ತಫಾ ಮದನಿನಗರ, ಇಸಾಕ್ ಮೇಲಂಗಡಿ, ಕೋಶಾಧಿಕಾರಿ ನಾಸಿಮ್ ಕಚೇರಿ, ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಇಮ್ತಿಯಾಜ್ ಪಿಲಾರ್, ಉಪಾಧ್ಯಕ್ಷ ಜಬ್ಬಾರ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.